ನಿಜ ಭರವಸೆ ಹೆಚ್ಚಾಗುದು ಒಂದು ದಾಪ್ತದೆ ಎಂಟು ಮನೆಯ ಧೈರ್ಯ ಜಾಡಿ ಸಾಸಿನ ಪಂಡೆಂಡ ಈ ಇಂಚಿನ ಪಾತ್ರ ಕೇಂದ್ರದ ನೇತೃತ್ವದ ಸಂತೋಷವನ್ನು ಮದುವೆ ವ್ಯಾಪಾರ ನೀನು ದೇವರಾಜ ಅಷ್ಟರಾಜ ಹಣ ಮುಂಚೆ ಎಲ್ಲ ಒಪ್ಪಿಗೆ ಉಂಟು ಏನು ಒಟ್ಟಿನ ಒಪ್ಪಿಗೆ ಆಂಸತಿ ಏನು ಅಪ್ಪಾಜಿ ಬರ್ತಕ್ಕೆ ನಾನು ಮದುವೆ ನಿಜ ಅಪ್ಪಾಜಿ ನಾನು ಒಪ್ಪಿಗೆ ಕೊಡ್ತೇನೆ ಹಿರಿಯರು ಒಪ್ಪಿಗೆ ಕೊಡತ್ತೆ ತೇಳತ್ತ ಮಾರಾಜಿ ಇದೊಂದು ಈತನೇ ನಮ್ಮ ಮೇಲೆ ಕೇಳ್ಬೇಕು ಅವನು ಬಂದಂದೆ ಆಗ್ಬಿಟ್ಟೆ ಆಗ್ಬಿಟ್ಟು ಬಂದಿರಲ್ಲ ಅದು ನಾನು ನಾವಿದೆ ಅವ ನಾನು ಇದು ಗೊತ್ತು ಪಕ್ಕರೆ ನಿನ್ನ ಆಸೆಗಳನ್ನು ತೂರಿನ ಗುಡ್ರೆಚ್ಚು ಅವು ಏತ್ ಖರ್ಚನಲ್ಲ ಏತ್ ನಷ್ಟ ಅನ್ನಲ್ಲ ಇನ್ನೊಂದು ಕೆರವು ಅಂಚೆಲ್ಲ ತೀರ್ಮಾನ ಇಲ್ಲ ನಿನ್ನ ಅಮ್ಮನ ಒಪ್ಪಿಗೆ ಕೊರಚಲ್ಲ ಈ ನನ್ನ ಮದುವೆ ಆವಡೆ ಒಕ್ಕ ಸರಿಯಾಗ್ಬಿಡಿಯ ಸೂರ್ಯನ ಬಚ್ಚಿ ಬಚ್ಚಿ ಹೋಗ್ಬೇಡಿ ಒಕ್ಕೊಂದ ಸಲ 4 ಗೋಳ ಪೂರ ಸರಿಯಾಗ್ಬಿಡು ಅಂಚಿನ ಏಕಕ್ಕೆ ಹೋಗ್ಬಿಡು ಸೂರ್ಯನ ವಿರೋಧ ಅವಲ್ಲಿ ಆಚಾರ್ಯನ ಬಚ್ಚಿ ಈ ಆಣ್ ಬಚ್ಚಿ ಅವು ಇಂಚ ಅಂಚ ಮದುವೆ ಅವರಿಗೆ ಒಕ್ಕ ತನ್ನಿಂದಾನೆ ಅಪ್ಪನ ಗೋಕುಲ ತಾತಿಗೆ ಬರಬೇಕು ಬೇರೆ ವಿಷಯ ಈಗ ಮತ್ತೆ ಕತ್ತಿ ಕೂತಿದ್ದು ಆ ಕಾರಣಕ್ಕೋಸ್ಕರ ಯಾರು ಹೋಗ್ಬೇಕು ನಮ್ಮೆಲ್ಲ ಬದುಕೇನು ಅದು ಕೂಡ ಬಿಡೆ ಆ ಪೂಜೆಯಿಂದ ಬಂದಿರ್ತಾವ ಆಯ್ತು ನೀವು ತಾಯಿ ಯಾರು ಮಾಡ್ತಾರೆ ಈ ತುತ್ತದ ಬಲ್ಲಬಿಡು ಅವ್ರ ಅಡ್ಡಿನ ತೆಲಂಗಾಣ ಹೊಡೆಯಾಗ ಹೆಚ್ಚು ಆನಡೆ ಅದು ಬರ್ತಿದೆ ಆನಂದಿಯನ್ನು ಮದುವೆ ಬರ್ತಿದೆ ಮಾಡ ಯಾರು ನಿನ್ನ ಜೊತೆ ನನ್ನ ಮಗಳು ಪಕ್ಕದ ನಾಟಕ ಹೋಗ್ಬಿಡು ಜೋಕುಳಿಗೆ ಅಪ್ಪ ಮನೆಗೆ ಬಂದಾಗ ಅಪ್ಪ ಜೋಕುಳ ಆಸೆಗೆ ಅಭಿಪ್ರಾಯ ಒಂದು ವೇಳೆ ಒತ್ತೊಂದಿದ್ದಾಳ ಒಂದು ದಿನ ಮಾಡುದು ರಾತ್ರಿ ಆ ಪೆಟ್ಟಿಗೆ ಬಂದಾಗ ಬರ್ತಿಲ್ಲ ಪೂರ ಬತ್ತವು ನಮ್ಮ ಗಟ್ಟಾಗೋಯ್ತು ಗಟ್ಟಾದೈತಿ ಮಂದಿರಿ ಒತ್ತ ಸಮಯ ದೂರಕ್ಕೆ ಒಂದೇ ಇನ್ನೊಂದು ಸಂಗತಿ ಮಲ್ಪಲೆ ಬೇರೆ ನಾನು ಮೋಕೆ ಮಲ್ತೆ ಅನ್ಬೋದಪ್ಪ ಬಲ್ಲ ಹೋಗಲ್ಲ ಅವೇ ಆಮೇಲೆ ಇಂಕ ಮತ್ತೆ ಮಲ್ತು ಕೊರಡಪ್ಪಾಜಿಂದ ಅಲ್ಪ ಕನ್ನಡೀರ್ ಪಾಟಿ ಆತನಗ ಅದು ಒತ್ತುಂಡು ಒಂದು ವೇಳೆ ಈ ಮದ್ಮೆ ಮಲ್ತು ಕೊಡ್ತೇನೆ ಯಾನು ಸೈನ್ ಅನ್ಕೊಂಡು ಅಪ್ಪಗಾರ ಸೈನ್ ಅನ್ಪೇಳಿ ಇರ್ಬೋದು ಸೈನ್ ಸೈನ್ ನಾನು ತಾತಿಗೆ ಕಟ್ಕೊಂಡ್ರೆ ಇದು ತಾತಿ ತಪ್ಪೊಂಡ್ರೆ ಮಲ್ಲ ದೈವದ ಅರ್ಥ ಅನ್ಬೋದು ಪ್ರಯತ್ನ ನಮ್ಮ ಸೋಜ ಮಲ್ಪುಲಲ್ಲ ಕೇವಲ ಕೋಡಿಪಾಯ ಅಂತ ದಿನನೇ ಯಾರು ಮದುವೆ ಈ ಎಲ್ಲರಪ್ಪಂದ್ರೆ ಒಬ್ಬರನ್ನ ಮದುವೆ ಆಡಿ ಒಂದು ವೇಳೆ ಮದುವೆ ಅಂತ ನನಗೆ ಹೊರಬಂದಾನ ಆಜೋಡು ಆಜ ಉತ್ತಮ ಬುದ್ಧಿ ಕಡಿಮೆ ತಾಯಂತ ಮಾತಾಡ್ಕೊಂಡು ಮಾತಾಡಿರ್ತಿದ್ದೇವೆ ಕೆಲವು ತೊಂದರೆಗೆ ಒಂದು ಚೇಷ್ಟ ಮತ್ತು ಆನೆ ಹೆಚ್ಚಿಗಾಗ್ತದೆ ಕೆಲವು ತೊಂದರೆಗೆ ಬಾರಿ ಸತ್ಯಪಟ್ಟು ಗಂಭೀರವಾದ ಕೆಲವನ್ನು ತೊಂದರೆ ಅವನು ಅಲ್ಲಬೇಕು
ಅಲ್ಲ ಗಮನ ಸೆಳೆಯರು ಕೊಡದೆ ಹಾ ಹಾ ಒಂದೇ ತಪ್ಪಿಚ್ಚೆ ನೆಟ್ಟೆ ಅಲ್ಲಿ ಬರೀ ಮೆಚ್ಚುಗೆ ಆಗ್ತದೆ ಅರಸುಗರ ಮಗಳಲ್ಲಿ ಮದ್ವೆ ಅಂದ್ರೆ ಇಲ್ಲಿ ಮಾಟ ಮತ್ತು ನಾವು ಸತ್ಯ ಕೂಡ ಯಾನು ಭಾರತದ ಬಲೆ ಹಾ ದಿಕ್ಕಿನ ನೀನು ಹಾ. ಎನ್ನ ಜೀವಮಾನ ನನ್ನ ಬೇಕಾದ ಕೂಡ ಓಡ ರಾಜಕುಮಾರಿ ದಿಕ್ಕಲೆ ಮಗ? ಯಾನು ನನ್ನ ದಿಕ್ಕನ ಇನಿ ಮುಟ್ಟ ಗತಿಗೋತ್ರ ಜನ ಮಗ ನಾನು ಎನ್ನ ಸ್ಥಾನಮಾನ ಭಾರತದ ಚಕ್ರವರ್ತಿ ಪೀಠವು ಮಗ ಏಳು ನನ್ನ ದಿಂಗ ಸಮಯಕ್ಕೆ ಅಂದು ಹದಿನಾರು ವೈಕಲ ಸುರುಕು